ವಿಟ್ಲದ ಪಟ್ಟಣ ವ್ಯಾಪ್ತಿಯಲ್ಲಿ ಕೈಗೊಳ್ಳಬೇಕಾದ ವಿವಿಧ ಅಭಿವೃದ್ಧಿ ಕಾರ್ಯಗಳ ಕುರಿತು ಸಮಾಲೋಚನಾ ಸಭೆ ಮಂಗಳವಾರ ನಡೆಯಿತು. ವಿಟ್ಲದಲ್ಲಿ ಉದ್ಯಾನವನ, ಈಜುಕೊಳ, ಬೊಬ್ಬಿಕೇರಿ ಕಟ್ಟೆಯಿಂದ ದೇವಸ್ಥಾನ ರಸ್ತೆ, ಸಮುದಾಯ ಆಸ್ಪತ್ರೆಯ ಮಾರ್ಗ, ದೇವಸ್ಯ ಮಾರ್ಗ, ಪ್ರಮುಖ ರಸ್ತೆಯ ಬೃಹತ್ ಹೊಂಡಗಳಿಗೆ ಮುಕ್ತಿ, ಇಂಟರ್ಲಾಕ್ ಮೂಲಕ ರಸ್ತೆ ಅಭಿವೃದ್ಧಿ, ವಾಹನ ಪಾರ್ಕಿಂಗಿಗೆ ಸೂಕ್ತ ಜಾಗ ಗುರುತಿಸುವಿಕೆ, ಹಳೆ ಬಸ್ ನಿಲ್ದಾಣ ಡಾಮರು ಮೊದಲಾದ ಬೇಡಿಕೆಗಳನ್ನು ವಿಟ್ಲ ಪಟ್ಟಣ ಪಂಚಾಯತ್ನಲ್ಲಿ ಮಂಡಿಸಲಾಯಿತು. ವಿಟ್ಲ ಪಟ್ಟಣ ಪಂಚಾಯತ್ ಸಭಾಭವನದಲ್ಲಿ ಅಧ್ಯಕ್ಷ ಅರುಣ್ ಎಂ ಅವರು ಸ್ಥಳೀಯ ಹಾಗೂ ಸದಸ್ಯರ ಅಹವಾಲು ಸ್ವೀಕರಿಸಿದರು. ಸಮಗ್ರ ಕುಡಿಯುವ ನೀರಿನ ಯೋಜನೆಯಲ್ಲಿ ವಿಟ್ಲಕ್ಕೆ ಈಗಾಗಲೇ ನಾವು ಇದರ ಬಗ್ಗೆ ಸ್ವಲ್ಪ ಅದರ ಹಿಂದೆ ಇದ್ದೇವೆ. ಕಾಗೇಕಾನ ಬರಿಮಾರು ಕಾಗೇಕಾನದಲ್ಲಿ ಮೊನ್ನೆ ಹೋಗಿ ನಾವು ಇಂಜಿನಿಯರ್ ಚೀಫ್ ಆಫೀಸರ್ ಸರ್ವೆ ಮಾಡಿದ್ರೆ ಅಲ್ಲಿಂದ ನೀರು ತರುವಂಥ ಬಹುಶಃ ಅಲ್ಲಿಂದ ಇಲ್ಲಿಗೆ 15 ಕಿಲೋಮೀಟರ್ ಆಗ್ತದೆ. ಈಗಾಗಲೇ ಅದನ್ನು DPRಗೆ ನಾವು ಸಣ್ಣ ನೀರಾವರಿ KUWSಗೆ ಕಳಿಸಿಯಾಗಿದೆ. ಅವರು ಅಲ್ಲಿಂದ ನಮಗೆ DPR ಮಾಡಿಕೊಡ್ತಾರೆ. DPR ಮಾಡಿಕೊಟ್ಟ ಮೇಲೆ ನಮಗೆ ಎಷ್ಟು ಹೇಳಿದೆ 2 ವರ್ಷ ಬೇಕಾಗ್ಬೋದು ಈ ಒಂದು. ಅದಕ್ಕೆ ಕನಿಷ್ಠ 15 ಕೋಟಿ ಅಷ್ಟು ಅನುದಾನ ಅದಕ್ಕೆ ಬೇಕಾಗ್ತದೆ. ಸ್ವಲ್ಪ ಅನುದಾನ ನಾವು ಕಾಯ್ದಿರಿಸ್ತೇವೆ, ಬಾಕಿ ಅನುದಾನವನ್ನು ಸರ್ಕಾರದಿಂದ ಕೇಳುವಂತೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ನೀವು ಹೇಳಿದ್ರೆ ನಿಜವಾಗ ಒಳ್ಳೆಯದು, ಅದನ್ನು ಆಗುತ್ತದೆ. ಅದಕ್ಕೆ ಈಗಾಗಲೇ 1 ಎಕರೆ ಜಾಗ ಬೇಕು. ಅದು ಮರುಪ್ರಾಣ ಮಾಡಲಿಕ್ಕೆ, ಇದು ನೀರನ್ನು ಕ್ಯೂರಿಂಗ್ ಮಾಡಲಿಕ್ಕೆ, ಅದನ್ನು ಫಿಲ್ಟರ್ ಮಾಡಲಿಕ್ಕೆ ಅವ್ರಿಗೆ 1 ಎಕರೆ ಜಾಗ ಬೇಕು. ಅದನ್ನು ಸಹ ನಾವು ಗುರುತು ಮಾಡಿ ಆಗಿದೆ. ವಾರ್ಡಿಗೆ ಒಬ್ಬೊಬ್ಬರು ಮೆಂಬರ್ ಇಲ್ವಾ, ಅವರ ಕೆಲಸ ಇಲ್ವಾ, ಅವರೇ ಸಿದ್ದರಾಮ ಶೆಟ್ಟಿ ಹೇಳಿದಾಗೆ ನಾವು ಮಂಗಳವಾರ ಇವತ್ತೇ ಸಂತೆ ದಿವಸ 4 ಮಾರ್ಗದಿಂದ ಈ ಕಡೆಗೆ ಸಂತೆ ರೋಡ್ ಬಿಟ್ಟು ಕೆಳಗೆ ಎಲ್ಲಿಯೂ ಸಂತೆ ಆಗಬಾರ್ದು. ಆದರೆ ಮೊನ್ನೆಯಿಂದ ಸ್ವಲ್ಪ ಆಗ್ತಿದ್ರೆ ಏನಾಗಿದೆ ಅಂತ ಹೇಳಿದ್ರೆ 4 ಸಲ ನಾವು ಸಾಮಾನು ಅಂತಂದು ಇಲ್ಲಿ ಹಾಕೋದು. ಆದರೆ ನನಗೆ ಪೊಲೀಸರು ಸಾಕಾದ್ರೆ ಅದಕ್ಕೆ ಬೇಕಾಗ್ತದೆ. ಆದಷ್ಟು ಅದಕ್ಕೆ ಸಹ ನಾವು ಬರ್ತಿದ್ದೇವೆ. ವಿಟ್ಲ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಕಿರಣ್ ಕುಮಾರ್ ಬ್ರಹ್ಮಾವರ, ಸ್ಥಾಯಿ ಸಮಿತಿ ಅಧ್ಯಕ್ಷ ರಾಮದಾಸ್ ಶೆಣಿ, ವಿಪಕ್ಷ ನಾಯಕ ಅಶೋಕ್ ಕುಮಾರ್ ಶೆಟ್ಟಿ, ಪಟ್ಟಣ ಪಂಚಾಯತ್ ಸದಸ್ಯರು ಈ ಸಂದರ್ಭ ಹಾಜರಿದ್ದರು. ಮಹಮ್ಮದ್ ಅಲಿ, V4 News 24/7 ವಿಟ್ಲ.